ನವರಾತ್ರಿ ಹಬ್ಬಕ್ಕೆ ಮೆರುಗು ನೀಡುವುದೇ ಹುಲಿವೇಷ. ಇದನ್ನು ಕೆಲವರು ಹರಕೆ ರೂಪದಲ್ಲಿ, ಇನ್ನು ಕೆಲವರು ಹವ್ಯಾಸ ರೂಪದಲ್ಲಿ ಕೂಡ ಹಾಕುವರಿದ್ದಾರೆ. ಹಾಗೇನೆ ಕೊಡೆತ್ತೂರು ಹುಲಿವೇಷ ಮೆರವಣಿಗೆಗೆ 55 ವರ್ಷ ಸಂದಿದೆ. ನವರಾತ್ರಿ ಸಂದರ್ಭದ ಈ ಹುಲಿವೇಷ ಮೆರವಣಿಗೆಗೆ ತುಳುನಾಡಿನ ಧಾರ್ಮಿಕ ನಂಬಿಕೆಗಳಲ್ಲಿ ಒಂದು ಜಾಗವಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಹುಲಿವೇಷ ಬರೀ ಕಲೆ ಅಷ್ಟೇ ಅಲ್ಲ, ಕರಾವಳಿಗರ ಜೀವಾಳ. ಅದು ಕೇವಲ ಕಲೆಯಾಗಿ ಉಳಿದುಕೊಂಡಿರದೆ ಸೇವೆಯ ರೂಪವನ್ನ ಪಡೆದುಕೊಂಡಿದೆ. ದಕ್ಷಿಣ ಕನ್ನಡದ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಕಟೀಲಿನಲ್ಲಿ ಕಳೆದ 54 ವರ್ಷಗಳಿಂದ ನವರಾತ್ರಿ ಮೆರವಣಿಗೆ ನಡೆದುಕೊಂಡು ಬರ್ತಾ ಇದೆ. ಅದುವೇ ಕೊಡೆತ್ತೂರು ನವರಾತ್ರಿ ಮೆರವಣಿಗೆ ಕೊಡೆತ್ತೂರದ ಪಿಲಿ ಎಂದೇ ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ. ಕೊಡೆತ್ತೂರು ನವರಾತ್ರಿ ಮೆರವಣಿಗೆಗೆ ಈ ವರ್ಷ 55ರ ಸಂಭ್ರಮ ಕಂಡಿದೆ. ಪುರಾಣ ಪ್ರಸಿದ್ಧ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಊರೊಂದು ನಡೆಸಿಕೊಂಡು ಬರ್ತಾ ಇರುವ ಅತಿ ವಿಶೇಷವಾದ ಈ ಒಂದು ಹುಲಿವೇಷ. 9 ದಿನ ನಡೆಯುವಂತಹ ನವರಾತ್ರಿ ಉತ್ಸವದಲ್ಲಿ ಕಟೀಲು, ಎಕ್ಕಾರು ಮತ್ತು ಕೊಡೆತ್ತೂರಿನಿಂದ ಹುಲಿವೇಷ ಮೆರವಣಿಗೆಗಳು ನಡೆಯುತ್ತೆ. ಅದರಲ್ಲಿ ಲಲಿತ ಪಂಚಮಿ ದಿನ ನಡೆಯುವುದೇ ಕೊಡೆತ್ತೂರು ನವರಾತ್ರಿ ಮೆರವಣಿಗೆ. ಸುಮಾರು 54ನೇ ವರ್ಷ ಕರೆದು ಒಂದು 55ನೇ ವರ್ಷದ ಲಲಿತ ಪಂಚಮಿ ದಾನಿ ನಮ್ಮ ಇಲ್ಲಾರ್ದು ಪಿಲ್ಲಿತ ವೇಷ ಪೂರ ವೇಷ ಮಾತ ಹೆಚ್ಚಿನ ಅದು ಟ್ಯಾಬ್ಲೋಗೆ ಮಾತ ವೇಷರು ಮಸ್ತ್ ಖರ್ಚಿದ್ದು ದುಮ್ಮೂರು ದಿಂಚಿ 45 ಅಂಚ ಇತ್ತೆಲ್ಲ ಮಾತ ಜವನೇರು ಊರ್ದಕ್ಕಳು ಮಾತ ಸೇರ್ದು ಅವನು ಇತ್ತೆಲ್ಲ ಮಲ್ತೊಂದಿರ್ಲೇರು. ಈ ಪರಕೆಗೆ ಹತ್ರ ಪಿಲ್ಲಿಗೊಬ್ಬದು 100 ಪಿಲ್ಲಿ ಮುಟ್ಟ ವೇಷ ಪಾಡೊಂದಿರ್ಲೇರು. ಅಂಚೆನೆ ಬೇತೆ ಬೇತೆ ವೇಷಲೇನು ನಮ್ಮ ಈ ಇಲ್ಲಾರ್ದು ಪಾರ್ದು ಕಟೀಲ್ದ ದೇವಸ್ಥಾನಗೂ ಕಾಲ್ನಡಿಗೆ ಪನ್ನ ನಡ್ತೊಂಬೋದು ವೇಷಲೇನು ಸೇವೆ ಮಲ್ತೊಂದಿರ್ಲೇರು. ಕೊಡೆತ್ತೂರಿನಲ್ಲಿ ಹುಲಿವೇಷ ಮೆರವಣಿಗೆ ಕಲಿಕೆ ಮಾತ್ರ ಸೀಮಿತವಾಗಿಲ್ಲ, ಸಂಕಟ ನಿವಾರಣೆಗೆ ಹರಕೆ ರೂಪವನ್ನ ಪಡೆದುಕೊಂಡಿದೆ. ಅಂದ್ರೆ ಇಲ್ಲಿ ಹರಕೆ ಹೊತ್ತು ಹುಲಿವೇಷವನ್ನ ಹಾಕುವವರು ಇದ್ದಾರೆ. ಕೊಡೆತ್ತೂರು ಮೆರವಣಿಗೆ ಆರಂಭವಾಗುವುದು ಕೊಡೆತ್ತೂರಿನ ಮೂಡುಮನೆಯಿಂದ 44 ವರ್ಷಗಳ ಹಿಂದೆ ಊರ ಹಿರಿಯರ ಮುಂದಾಳತ್ವದಲ್ಲಿ ಕೊಡೆತ್ತೂರು ಮೂಡುಮನೆ ಅಂಗಳದಲ್ಲಿ ಹರಕೆ ಸೇವೆ ಪ್ರಾರಂಭವಾಗಿದ್ದು, ಈ ಮೂಡುಮನೆ ಲಲಿತ ಪಂಚಮಿಯಂದು ದೇವಸ್ಥಾನದ ಮಹತ್ವ ಪಡೆಯುತ್ತೆ. ರಾತ್ರಿ 8 ಗಂಟೆಗೆ ಗಣಪತಿ ಸ್ವಸ್ತಿಯನ್ನಿಟ್ಟು ಊರ ಸಮಸ್ತರು ಪ್ರಾರ್ಥನೆ ನೆರವೇರಿಸಿ ಹುಲಿವೇಷದ ಪರಿಕರಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ಬಳಿಕ ಆ ಮುಖವಾಡಗಳನ್ನು ವೇಷಧಾರಿಗಳಿಗೆ ವಿತರಿಸಲಾಗುತ್ತೆ. ನಂತರ ವೇಷಧಾರಿಗಳು ಅದನ್ನ ಧರಿಸಿ ಕೈ ಮುಗಿದು ಮನೆಯಿಂದ ಹಿಮ್ಮುಖವಾಗಿ ಚಲಿಸುತ್ತಾ ಮನೆಯಿಂದ ಹೊರಬಂದು ಮೊದಲ ಪ್ರದರ್ಶನ ನೀಡುತ್ತಾರೆ. ನಂತರ ಇಲ್ಲಿಂದ ಕಟೀಲು ದೇವಳದವರೆಗೆ ಮೆರವಣಿಗೆ ಸಾಗುತ್ತೆ. ಮೆರವಣಿಗೆಯಲ್ಲಿ ಮುಖ್ಯವಾಗಿ ಹುಲಿವೇಷವಿದ್ರೆ ಅಕ್ಕಪಕ್ಕ ಇನ್ನೂ ಕೆಲ ವೇಷಗಳು ಸಾಥ್ ನೀಡುತ್ತೆ. ವಿವಿಧ ರೀತಿಯ ಸ್ತಬ್ಧ ಚಿತ್ರಗಳು ಕೂಡ ಗಮನ ಸೆಳೆಯುತ್ತೆ. ಶಿವಯೋಗಿಲು ಬತ್ತಿನ ವಿಚಾರ ಯಾನ್ ತೆರಿಯೇ ಎದುರಿಸಿದ್ದು ಸಂಹರಿಸಿದ್ದು ಅವನು ಹುಟ್ಟಿದ್ದೇ ನವರಾತ್ರಿ ಮೆರವಣಿಗೆ ಎಂಬುದು ಕಟ್ಟುಕಟ್ಟಲೆಯಲ್ಲ, ಇದರ ಹಿಂದೆ ಧಾರ್ಮಿಕ ನಂಬಿಕೆಯೂ ಇದೆ. ಹುಲಿವೇಷವನ್ನ ಹರಕೆಗಾಗಿ ತೊಟ್ಟು ಕುಣಿದು ದೇವರ ಮುಂದೆ ಸೇವೆ ನೀಡಿ ನಾವು ಮತ್ತಷ್ಟು ಉದ್ಧಾರವಾಗಿದ್ದೇವೆ, ಊರಿನ ಅಭಿವೃದ್ಧಿಯಾಗಿದೆ ಅಂತ ನಂಬಿಕೆಯೂ ಇದೆ. ಇಲ್ಲಿ ಹುಲಿವೇಷ ಧರಿಸಲು ಜಾತಿ ಮತಗಳ ಅಡೆತಡೆಯಿಲ್ಲ, ವಯಸ್ಸಿನ ಮಿತಿಯಿಲ್ಲ. ದೇವರಿಗೆ ಹರಕೆ ಕೊಡಬೇಕು, ಸೇವೆ ಮಾಡಬೇಕು ಎಂಬ ಮನೋಭಾವ ಒಂದೇ ಸಾಕು. ನಿಶಾಂತ್ ಶೆಟ್ಟಿ ಕಿಲೆಂಜೂರು, ನಮ್ಮ ಕುಡ್ಲ ನ್ಯೂಸ್ 24x7 ಕಿನ್ನಿಗೋಳಿ.